ಟೆನ್ನಿಸ್ ಕೃಷ್ಣ ಇಬ್ಬರು ಫ್ರೆಂಡ್ಸು. ಒಂಥರ ಈಗ ಶಂಕರ್ ನಾಗ್ ಅವ್ರದ್ದು ಆಟ ಬೊಂಬಾಟ ಅಂತ ಇದೆ, ಅದರಲ್ಲಿ ನನಗೂ ಟೆನ್ನಿಸ್ಗೂ ಭಾಳ ಅದರಲ್ಲಿ ಏನು ಒಂದು ಫೈಟು ಇದು ಎಲ್ಲ ನಮಗೆ ಆ ಸಿನಿಮಾ ಮಾಡಿದ್ದು ಆಟ ಆಡ್ಕೊಂಡಂಗೆ ಮಾಡ್ದಂಗಿತ್ತು. ಸಿನಿಮಾ ಡಬ್ಬಿಂಗಲ್ಲಿ ನೋಡಿದಾಗ ಅಯ್ಯೋ ಇಷ್ಟೆಲ್ಲ ಯಾವಾಗ ಮಾಡ್ದು ಅಂದರೆ ಶಂಕರ್ ನಾಗ್ ಅವರು ಆ ರೀತಿ ಮಾಡಿಸಿದ್ರು, ಎಲ್ಲರ ಹತ್ರನೂ ಆ ಥರ ಮಾಡಿಸಿದ್ರು. ಅದು ಮರೆಯೋಕ್ಕಾಗಲಿಲ್ಲ. ಕಪ್ ಡೆತ್ ಆಗಿರ್ಬೋದು, ಆಟ ಬೊಂಬಾಟ ಆಗಿರ್ಬೋದು, ಆತನ ಜೊತೆ ಸುಮಾರು ಸಿನಿಮಾ ಮಾಡಿದ್ದೀನಿ. ನಾವಿಬ್ಬರು ಬೆಸ್ಟ್ ಫ್ರೆಂಡು, ಅದು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಶಂಕರ್ ನಾಗ್ ಅವರು ಒಂಥರ ಗೆಳೆಯರ ಬಳಗ, ಎಲ್ಲರ ಜೊತೆ ಸರಿಸಮವಾಗಿ ಹೊಂದ್ಕೊಂಡು ಹೋಗೋರು. ಸಂಜೆ ಪ್ಯಾಕಪ್ ಆದಮೇಲೆ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರು ಅವರು ಆರ್ಟಿಸ್ಟ್ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡೋರು. ನೆನೆ ತೆಗೆದಿದ್ದು ಸೀನೆಲ್ಲ ಹೇಗಿತ್ತು, ಇಲ್ಲ ಚೆನ್ನಾಗಿತ್ತು ಸರ್, ಅದೇನು ಒಂದು ಮೂರು ಮಾಡಬೇಕಾ, ಏನೂ ಇಲ್ಲ ಸರ್, ಕರೆಕ್ಟಾಗಿದೆ ಸರ್, ಅಕಸ್ಮಾತ್ ಆ ಥರ ಇದೆ ಒಂದ್ಸರಿ ನೋಡೋಣ, ನೋಡಿ ಸರಿಯಾಗಿ ಬರಲಿಲ್ಲ ತಕ್ಕೊಳ್ಳೋಣ ಅಂತ. ದಟ್ ಈಸ್ ಪಾಯಿಂಟ್ ಅದು. ಯಾಕೆಂದರೆ ನಾವೆಲ್ಲರೂ ಇನ್ವಾಲ್ವ್ ಆಗಿ ಕೆಲಸ ಮಾಡಿದಾಗ ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ಸಾಧ್ಯತೆ ಆಗುತ್ತೆ, ಬರೋಕ್ಕೆ ಸಾಧ್ಯತೆ ಆಗುತ್ತೆ, ಜನ ಮೆಚ್ಕೊಂಡಾಗ ಅದು ನಮ್ಗೆ ಖುಷಿಯಾಗುತ್ತೆ ಅಲ್ವಾ. ಹಾಗಾಗಿ ಕೇಳಿದ್ದು, ಯಾರು ಇದು ಬನ್ನಿ ಊಟ ಮಾಡೋಣ, ತಿಂಡಿ ತಿನ್ನೋಣ. ಏನಪ್ಪ ಅಂತ. ಸರ್ ನಾನು ಹೊರಡ್ತಾರೆ. ನೀನು ಹೊರಡು ರೇ ಬನ್ನಿರಿ ಇಲ್ಲಿ, ಅವ್ರಿಗೆ 100 ರೂಪಾಯಿ ಕೊಟ್ಟು ಕಳಿಸಿ ಅವ್ರಿಗೆ, ಪಾಪ ಅವ್ರು ಯಾಗೋ ಹೋಗ್ತಾರೆ ಅವರು ಅಂತ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಕಷ್ಟ ಸುಖ ಏನು ಎತ್ತ ಹೇಗೆ ಅನ್ನೋದು ಚೆನ್ನಾಗಿ ಅರ್ಥಕೊಂಡಿದ್ರು. ಹಾಗಾಗಿ ಅವರು ಬೆಳಕ್ಕೆ ಸಾಧ್ಯತೆ ಆಯಿತು. ಅವ್ರು ಇಷ್ಟು ಬೇಗ ಹೋಗಬಾರ್ದಾಗಿತ್ತು, ಇನ್ನೂ ಇರಬೇಕಾಗಿತ್ತು. ಯಾಕೆಂದರೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಬೋದಾಗಿತ್ತು ನಾವು. ಬೇಗ ಹೋದ್ರು ಇದ್ರೂ ಕೂಡ ಭಗವಂತ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಚೆನ್ನಾಗಿಟ್ಟಿರಲಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.